ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಮುಂಬೈ ಮುಲುಂಡ್ ಬಂಡ್ಸ್ ಆಶ್ರಯದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಜನವರಿ 28ರ ಶನಿವಾರ ರಾತ್ರಿ ಮುಲುಂಡ್ ಪಶ್ಚಿಮದ ಕಾಳಿದಾಸ್ ಸಭಾಗೃಹದ ತೆರೆದ ಮೈದಾನದಲ್ಲಿ ವಿಜೃಂಭಣೆಯಿಂದ ಜರುಗಿತು. ತಿರುಮಲ ತಿರುಪತಿ ದೇವಾಲಯದ ಪ್ರಧಾನ ಅರ್ಚಕ ಮತ್ತು ತಿರುಮಲ ತಿರುಪತಿ ಟ್ರಸ್ಟ್ನ ಪ್ರಧಾನ ಸಂಚಾಲಕ ರಮಣ್ ದೀಕ್ಷಿತ್, ಮೋಹನ್ ಕೃಷ್ಣ ಭಟ್ ಮತ್ತು ಬಳಗದವರ ಪೌರೋಹಿತ್ಯದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮವು ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಈ ಪೂಜೆಯ ಮಧ್ಯೆ ವಿದುಷಿ ಡಾ ನಂದಿನಿ ಗುಜ್ಜಾರ್ ಸುಮಧುರ ಕಂಠಸ್ವರದಲ್ಲಿ ಭಕ್ತಿಗೀತೆ ಮೊಳಗಿತು. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಮತ್ತು ಮುಲುಂಡ್ ಬಂಡ್ಸ್ನ ಅಧ್ಯಕ್ಷ ಶಾಂತರಾಮ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಡಾ ಸತ್ಯಪ್ರಕಾಶ್ ಶೆಟ್ಟಿ ಮತ್ತು ಪಲಿಮಾರ್ ವಸಂತ್ ಎನ್ ಶೆಟ್ಟಿಯವರ ಮುಂದಾಳತ್ವದಲ್ಲಿ ವಿಶೇಷ ಸಮಿತಿಯ ಎಲ್ಲಾ ಪದಾಧಿಕಾರಿಗಳ ಕಾರ್ಯಕಾರಿ ಸಮಿತಿಯವರ ಒಮ್ಮತ ಸಹಕಾರದೊಂದಿಗೆ ತುಳು ಕನ್ನಡಿಗರಲ್ಲದೆ ಪರಿಸರದ ಎಲ್ಲ ಜಾತಿ ಬಾಂಧವರು, ಸಂಘ ಸಂಸ್ಥೆಯವರು ಪಾಲ್ಗೊಂಡು ಗೋವಿಂದ ಶ್ರೀನಿವಾಸ ಗೋವಿಂದ ಸ್ಮರಣೆಯೊಂದಿಗೆ ವೈವಿಧ್ಯಮಯ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನೆರವೇರಿತು. ಈ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ಗೋಪಾಲ್ ಶೆಟ್ಟಿ, ವಿಶ್ವ ಬಂಟರ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಮುಂಬೈ ಬಂಟರ ಸಂಘದ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ, ಕಾವೇರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪುಣೆಯ ಕಾರ್ಯಾಧ್ಯಕ್ಷ ಕುಶಲ್ ಹೆಗ್ಡೆ, ಥಾಣೆ ಶಾಸಕ ಪ್ರತಾಪ್ ಸರ್ನಾಯಕ್, ವಿಧಾನ ಪರಿಷತ್ ಸದಸ್ಯ ವಸಂತ್ ಥಾವ್ಕರ್, ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಮುರಳಿ ಶೆಟ್ಟಿ, ಬಿಎಸ್ಕೆಬಿ ಅಸೋಸಿಯೇಷನ್ ಅಧ್ಯಕ್ಷ ಡಾ ಸುರೇಶ್ ರಾವ್, ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಅಧ್ಯಕ್ಷ ಹರೀಶ್ ಜಿ ಅಮೀನ್, ಕೃಷ್ಣ ಪ್ಯಾಲೇಸ್ ಮಾಲಕ ಕೃಷ್ಣ ಶೆಟ್ಟಿ, ಬಂಟರ ಸಂಘ ಮುಂಬೈ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಉಮಾಕೃಷ್ಣ ಶೆಟ್ಟಿ, ಅಖಿಲ ಭಾರತೀಯ ತುಳು ಒಕ್ಕೂಟದ ಅಧ್ಯಕ್ಷ ಧರ್ಮಪಾಲ್ ದೇವಾಡಿಗ, ಘನ್ಸೋಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಅಧ್ಯಕ್ಷ ಧರ್ಮದರ್ಶಿ ಅಣ್ಣಿ ಸಿ ಶೆಟ್ಟಿ, ನೇರೋಳ್ ಬಾಲಾಜಿ ಮಂದಿರದ ಅಧ್ಯಕ್ಷ ಗೋಪಾಲ್ ಶೆಟ್ಟಿ, ಥಾಣೆ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸುನಿಲ್ ಜೆ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಈ ಎಲ್ಲ ಅತಿಥಿ ಗಣ್ಯರನ್ನು ಕಲ್ಯಾಣೋತ್ಸವ ಸಮಿತಿಯ ವತಿಯಿಂದ ಗೌರವಿಸಲಾಯಿತು. ಶಾಂತರಾಮ್ ಬಿ ಶೆಟ್ಟಿ, ಡಾ ಸತ್ಯಪ್ರಕಾಶ್ ಶೆಟ್ಟಿ ಮತ್ತು ಪಲಿಮಾರು ವಸಂತ್ ಎನ್ ಶೆಟ್ಟಿ ಈ ಮೂವರ ಮುಂದಾಳತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಡುಪಿ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ, ಸುಬ್ರಹ್ಮಣ್ಯ ಮಠಾಧೀಶ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ, ಮುಂಬೈ ಉತ್ತರ ವಲಯದ ಶಾಸಕ ಗೋಪಾಲ್ ಶೆಟ್ಟಿ, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಟ್ರಸ್ಟಿ ಚಂದ್ರಶೇಖರ್ ಶೆಟ್ಟಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಉಪಸ್ಥಿತರಿದ್ದರು. ಕಲ್ಯಾಣೋತ್ಸವ ಸಂದರ್ಭದಲ್ಲಿ ವಿಶೇಷ ಅತಿಥಿಗಳಾಗಿ ಮುಲುಂಡ್ ಶಾಸಕ ಕೋಟಿಜ, ಮಹಾನಗರ ಪಾಲಿಕೆಯ ನಗರ ಸೇವಕ್ ಪ್ರಕಾಶ್ ಗಂಗಾಧರ್, ಮಾಜಿ ನಗರ ಸೇವಕ್ ಸುನೀಲ್ ಗಂಗ್ಸಾನಿ, ಹಲವು ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಮುಂಬೈ ಮಹಾನಗರದ ಉದ್ಯಮಿಗಳು, ಹಲವು ಗಣ್ಯಾತಿ ಗಣ್ಯರು ಹಾಜರಿದ್ದರು. ಗೋವಿಂದ ಗೋವಿಂದ ಎಂಬ ಮುಗಿಲು ಮುಟ್ಟುವ ನಾಮಸ್ಮರಣೆಯೊಂದಿಗೆ ಮುಲುಂಡ್ ಬಂಡ್ಸ್ನ ಶ್ರೀನಿವಾಸ ಕಲ್ಯಾಣೋತ್ಸವ ಇತಿಹಾಸ ಸೃಷ್ಟಿಸಿತು ಎಂದರೂ ತಪ್ಪಾಗಲಾರದು. वेले अज्जरदे
कार्यक्रम को यशस्वी बनाने के लिए కారడులాగే 3 महीने से చేరిన సొంతడులా పట్టెయిరిన ముండడుల కుంకుమ బొట్టు కారడులాగే చేరిన సొంతడుల పట్టెయిరిన ముండడుల కుంకుమ బొట్టు श्रीनिवास कल्याण పవన నామ గోవింద పాండురంగ పండరీనాథ పవన నామ గోవింద జయ గోవింద జయ గోపాల జయ గోవింద జయ గోపాల భక్తవత్సల భాగవత ప్రియ పరమానంద గోవింద భక్తవత్సల భాగవత ప్రియ పరమానంద గోవింద జయ గోవింద జయ గోపాల జయ గోవింద జయ గోపాల వేణు విలోల విజయ గోపాల కాళీయ మర్దన గోవింద వేణు విలోల విజయ గోపాల కాళీయ మర్దన గోవింద జయ గోవింద జయ గోపాల మంగళం జయ మంగళం మంగళం జయ మంగళం మంగళం నిత్య శుభ మంగళం మంగళం నిత్య శుభ మంగళం మంగళం थी, रथ यात्रा जा रही थी, सभी लोग श्रद्धा से उसको हाथ जोड़ते थे। मैंने जब जैसे बताया कि हमारे घर में अगर उम्र में आने वाले लड़का लड़कियां हो, उनका विवाह जरा देर होता हो तो हम मन्नत मांगते हैं कि हम ये शादी हो जाएगी
तो कल्याण उत्सव करेंगे। और आपको जानकारी के लिए ऐसे बहुत सारे कल्याण उत्सव यहाँ पे हमारे लोगों ने किया है और साक्षात भगवान यहाँ पे कल्याण उत्सव के लिए हाजिर हो गए। इसके लिए मुलुंड वासियों का, मुलुंड बंड्स का, सभी पदाधिकारियों का, महिला विभाग रत्ना वसंत शेट्टी, युवा विभाग श्रुतिका शेट्टी, शांताराम शेट्टी जी के साथ जो पदाधिकारी है उन सब का हम अभिनंदन करते हैं कि ऐसे प्रोग्राम, बहुत सारे प्रोग्राम होता है, लेकिन एक अनोखा कार्यक्रम, अनोखा भक्ति रस से पूरा ऐसा कार्यक्रम आज यहाँ मुलुंड में हुआ है। उसके लिए धन्यवाद। ಬಂಧುಗಳೇ, ಪದ್ಮಭೂಷಣ ಡಾಕ್ಟರ್ BM ಹೆಗ್ಡೇರಿ ಈ ಸಂಸ್ಥೆಯನ್ನು ಉದಿಪನ ಮಲ್ತೇರಿ ಒಂದು ಆಜಿ ವರ್ಷ ವಿವೇಕಣ್ಣೆ ಈ ಸಂಸ್ಥೆಯನ್ನು ಬಾರಿ ಶೋಕ್ಟು ನಡಪಣ್ಣಾಗ ಈ ಸ್ಥಳೀಯರಾಯನ ಬಂಟರಿಗೆ ಮಾತ್ರ ತಂದೆ ಮಾತರಿ ಬೋಡಿಸಿದ ಒಂದು ಸಮಾಜಮುಖಿ ಕೆಲಸನು ಎಡೆ ರೀತಿ ಅವಲ ನಂಗೆ ಬೋಡಿಸಿದ ಒಂದು ಜಾತಿ ಕೆಲಸದಾರೆ ಮಲ್ದೇರಿ ಪಂಡ್ರೆ ಮಸ್ತ್ ಖುಷಿ ಆಗ್ಬಿಡು ಐದು ಬೊಕ್ಕ ಬತ್ತಿನಾರಿ ನಮ್ಮ ಈ ಕಾರ್ಯದ ಇಂಥ ಕಾರ್ಯದವರಿ ರೂವಾರಿಲಂದು ಆರು ಡಾಕ್ಟರ್ ಸತ್ಯಪ್ರಕಾಶ್ ವೃತ್ತಿಡಾರು ಡಾಕ್ಟರ್ ಅಂಡಲ ಪ್ರವೃತ್ತಿಡ ಆರು ಮೂಲತಃ ಅವರಿ ಸಮಾಜ ಸೇವಕೆ ಅವತ್ತಂತೆ ಆಧ್ಯಾತ್ಮಿಕ ಚಿಂತನೆ ತಿನ ಒರಿ ವಾಗ್ಮಿಯಾದುಲ್ಲೇರಿ ಎಡ್ಡೆ ಪಾತಿರ್ನಾರು ಅವತ್ತಂದೆ ತನ್ನನ್ನು ತಾನು ಸಮಾಜ ಸೇವೆಡು ಎಡ್ಡೆಡು ಕೊರನ್ನಾರು ನಮ್ಮ ಡಾಕ್ಟರ್ ಸತ್ಯಪ್ರಕಾಶ್ ಅರ್ಧ ಕಾಲುಡು ಆಯ್ನ ಮಲ್ಲ ಕೆಲಸ ಬಂದಾಗ ಮುಲುಂಡ್ ಬಣ್ಸಿಗೆ ಒಂಜಿ ಸ್ವಂತ ಆಯ್ನ ಆಫೀಸ್ ಮಲ್ದಿರಾರು ಮುಲ್ದ ದಾನಿಲ್ ನಗಲಿ ಮಸ್ತ್ ಸಹಕಾರ ಕೊರಿಯರಿ ಅವನಿಂಗ್ಲು ಮುಲುಂಡ್ ಬಣ್ಸಿಗೆ ಏಪಲ ಮಧ್ಯ ಪೇರಿಗೆ ಸಾಧ್ಯತೆ ಇಜ್ಜಿ ಒಂಜಿ ಸಂಸ್ಥೆಗೆ ಸ್ವಂತ ಆಫೀಸ್ ಇತ್ತನ ಆಯ್ತ ರೀತಿಯ ಬೇತೆ ಆಯ್ದಾದ ಮುಲುಂಡ್ ಬಣ್ಸಿದ ಕಾರ್ಯವೈಖರಿ ಬೇತನೇ ಆ ಒಂದು ಬತ್ತದೆ ಎಡ್ಡ ರೀತಿ ಅವು ಸಾಗೊಂದು ಬತ್ತದೆ सांस्कृतिक वैभव ज्याचा जपवणूक आपल्या पूर्वीच्या लोकांनी केलं आपण आज करतोय आणि नक्कीच हे सर्व दृश्य पाहिल्यानंतर आपली मुलं बाळही येणाऱ्या काळामध्ये ही परंपरा कायम ठेवतील त्याबद्दल कोणाच्याही मनामध्ये शंका असण्याचं कारण नाही। कारण धार्मिक उत्सवाच्या माध्यमातूनच या देशाचा वैभव आपण लोकांनी कायम रखण्याचं काम केलं और यही हमारी ताकत है, यही हमारी विरासत है कि हम धार्मिक उत्सव में सभी लोग साथ में मिलकर ना कोई भाषा का भेदभाव रखते हैं न कोई और राज्य का करते हैं और जहाँ पर ये भगवा दिखाई देता है वहाँ पर सभी लोग एक साथ में आ जाते हैं। ನಮ್ಮ ಮಾತೆರ್ಲ ಒಟ್ಟಾದ ಒಂದು ಕಾರ್ಯಕ್ರಮದ ನಮ್ಮ ಇಲ್ಲದ ಒಂದು ಮದ್ಮೇದ ಲೆಕ್ಕನೇ ಇಟ್ಟು ಮಾತೆರ್ಲ ನಮ್ಮ ಸೇರ್ದು ಆಯ್ತಾ ಅವು ಏತ್ ಎಡ್ಡ ಅವುಕೊಂಡು ಆತ ಮಲ್ಪನ ನಮ್ಮ ಪ್ರಯತ್ನ ಮಲ್ಪುವ ಮರಣಿನಿ ಬೋರೆಲಿಡು ಇರು ಬತ್ತಿದ್ದಾಗ ಒಂಜಿ ಎಲ್ಲ ಯೂನಿಟ್ದ ಸಬೇಟ್ ಈತ್ ಮತ್ತು ನಮ್ಮ ಇಲ್ಲದ ಲೇಡೀಸ್ ನಗುಲು ಒಟ್ಟಾಪಿನ ಅವು ಬಾರಿ ಮಲ್ಲ ಒಂದು ವಿಶೇಷ ಪಂಡ ನಮ್ಮ ದೇವಿ ದೇವತೆಲ್ಲ ಮಾತ ಮಹಿಮೆಯನ್ನು ಜೀವಿತ ದೀಪಿನ ಬೇಲೆ ನಮ್ಮ ಇಲ್ಲದ ಮಾತ ಪೊಂಜೋಲೆ ಮಲ್ತೀನಿ ಪಾಪದ ಇಲ್ಲಿ ತಿಂಡಲ ಕಾಂಡಲಕ್ಕದ ಪರ್ರೆ ಚಾತಿ ಕಿಡಿಲ ದೇವರನ್ನ ಪೂಜಾ ಮಲ್ಪನ ನಮ್ಮ ಬುಟ್ಟು ಪೂಜಾ ಆ ದೇವರನ್ನ ಪೂಜಾ ಮಲ್ತಿನಟ್ಟೆ ನಮ್ಮ ಸಮಾಜವನ್ನು ಈತ ದುಂಬು ಈತ ಒಂದು ಪೊರ್ಲುಡು ದೇವರ ಕಂತೇರು ನಮ್ಮ बर्फीना दिनोटला नम्मा जोक लेगला प्रकाश जी, जब मैं आपको तो पता ही है, मेरे समाज के लोगों को शायद पता नहीं होगा, मैं जहाँ पर रहता हूँ वहाँ पर 91 में जाए ना मैंने एक मंदिर बनाया और वो मंदिर में मेरे घर से 1000 फुट दूरी पे है वो मंदिर। मैं नहाने के बाद में टॉवल पहन कर ही मंदिर में जाता था और ये परंपरा मैंने बहुत लंबे समय तक, मैं मुंबई शहर का डेप्यूटी मेयर हुआ, मैं मुंबई का MLA हुआ और ये परंपरा मैंने कायम रखा। या दंपतीचं नगरसेविका आपण गोपाल शेट्टी साहेब यांच्या शुभ हस्ते त्यांचा सन्मान करीत आहोत। हरी गोविंद श्रीनिवास गोविंद ಭಕ್ತನಿಗೆ ಆಯ್ತಾ ಮತ್ತೆರಡು ಒಂಜಿ ಸಂದರ್ಭ ಮಹಾಲಕ್ಷ್ಮಿನ ಅವತಾರ ಅಂಡಿಗೆ ಮಹಾಲಕ್ಷ್ಮಿನ ಅವತಾರ ಆಗಿ ಕೂಡಲೇ ಅಲ್ಲಿ ಕೈಟ್ ಸ್ವಯಂವರ ಮಾಲೆನ ಪತಂದರು ಒಂಜಿ ವ್ಯಕ್ತಿಗೆ ಆ ಮಾಲೆನ ಪಾಡದು ತನ್ನ ಬದುಕನ್ನು ಶುರು ಮಲ್ಪಡು ಪಂಡು ಆತನಗ ಆಲೆನ ಎದುರಿಗೆ ಸ್ವಯಂವರ ಮಾಲ ಪರತಂದಿನ ಮಹಾಲಕ್ಷ್ಮಿನ ಎದುರಿಗೆ ಬೇತ ಬೇತ ರಕ್ಕಸರಿನ ಗುಲ್ಪುರ ಕಂಟೆಲ್ಲಿ ಅಡ್ಡಪಾಡೊಂದು ಬರ್ತಿರಿಗೆ ಎನ್ನಕ್ಕೆ ಕಿಲಿಗೆ ಪಾಡ್ಲ ಎನ್ನಕ್ಕೆ ಕಿಲಿಗೆ ಪಾಡ್ಲ ಎನ್ನ ಕಂಟೆಲಿಗೆ ಮಾಲೆ ಪಾಡ್ಲ ಅಂತ ಆಂಡ ದೇವತೆಯಲ್ಲಿ ಪೂರ ಆ ರಕ್ಕಸರಿನ ಬದುಕು ನೋಕುದು ನಾರಾಯಣ ದೇವಿಯರನ್ನ ಕಂಟೆಲಿಗೆ ಮಾಲೆ ಪಾಡ್ರೆ ಅನುಕೂಲ ಮಲ್ತು ಕೊರಿಯರಿಗೆ ಒಂದು ಲಕ್ಷ್ಮೀನಾರಾಯಣ ವಿವಾಹ ಮಲ್ತನ ಪರತಿಕಂಡಿಗೆ ದೇವತೆಲಿಗೆ ಪೂರ
ನರಮನಿಕ್ಲಾತೆ ನಮಕ್ಲ ಸಾಮಾನ್ಯವಾದ ಜನಕ್ಲು ಯೋಚನೆ ಮಲ್ಪೆರಿದಾನಕ್ಕೆ ಅಂಡ ಅಕಸ್ಮಾತ್ ಜೋಕುಲು ಬಾಲ್ ಇಜ್ಜಿ ಅಂತ ಅಂಡಲ್ಲ ಒಂಜಿ ಎಡ್ಡೆ ಜೋಡಿಗೆ ಮದುವೆ ಮಲ್ಪಾದ ಪುಂಡ ಭಾರಿ ಪುಣ್ಯ ತಿಕ್ಕೊಂಡು ಪಡೆದು ನಮ್ಮ ಹೆಣ್ಣಿಂದ್ರಾಗ ನಮಕ್ ಅವು ಮಾತ್ರ ಅತ್ತ ಒಂದೇ ಪ್ರತಿನಿತ್ಯ ಲಕ್ಷ್ಮೀನಾರಾಯಣ ವಿವಾಹ ಮಲ್ಪನ ಅವಕಾಶ ನಮಕುಂಡು ಅವು ಎಂಚಾಕೆ ಅಂಡ ಲಕ್ಷ್ಮೀ ಪಂಡ ಸಂಪತ್ತು ಕಾಸು ನಮ್ಮ ತುತುದಿನ ಕುಂಟುಡು ಬೊಂಬಾಯಿ ಬತ್ತುಂಡಲ್ಲ ಊರ್ದ ಒಂಜಿ ಪಿಂಗಾರದ ತುಂಡು ಪತ ಅಥವಾ ಒಂಜಿ ತುಳಸಿದ ನಾಗದೇವಿಯರ್ನ ಮಂಜೋಲ್ದ ಗಂಧನ ಪತ್ತೊಂದು ಬತ್ತನಾಗಲ್ವಾ ಮೂರು ರಾತ್ರಿ ಮಾಗಲ್ಲಿ ಬಂದದ್ದು ಮಸ್ತ್ ಅನುಕೂಲ ಅಪನ ಪರಿಸ್ಥಿತಿಗೆ ಬೈದೆ ಅಂಚ ನಮಕ್ ಮಾತೇರಿಗಿಲ್ಲ ಸಂಪತ್ತು ಬನ್ನಾಗ ಸಂಪತ್ತಿನ ಒಟ್ಟಿಗೆ ಮಹಾಲಕ್ಷ್ಮಿ ಬಂದಾಗ ಎಂಚ ಕಂಟೆಯಲ್ಲಿ ಎದುರು ಪಾಡ್ರೆ ರಕ್ಕಸೇರಿ ಬತ್ತೀರ ನಮ್ಮ ಸಂಪತ್ತರ ಬತ್ತಿ ಕೂಡ ನಮ್ಮ ಬುಡ್ಚಾವಂದನ ಪುರ ಬರ್ಪುಂಡಿಗೆ ರಕ್ಕಸೇರಿನಗಳು ಅಮಲ್ದ ಪದಾರ್ಥ ನೋಡು ವೈಪನ ಎರಡು ಕಂಟೆಲ್ಲಿ ಅಡ್ಡ ಬಾಡೊಂದು ಬರ್ಪುಂಡಿಗೆ ಎನ್ನಕೈತಲ್ಲ ಬಲ ಅಂತ ಆತನಾಗ ನಮ್ಮ ಅವೇನು ಪೂರ ದೂರ ನೂಕುದು ಧರ್ಮನ ನಾರಾಯಣನ ಮದುವೆ ಮಲ್ಪಾದ ಕೊರ್ಪುನ ಎಂಚನ ಅಂಚ ಧರ್ಮಗ ಸಂಪತ್ತನ್ನು ವಿನಿಯೋಗ ಮಲ್ಪುಡಿಗೆ ಸಂಪತ್ತನ್ನು ಧರ್ಮಕರ್ಮಕ್ಕೆ ವಿನಿಯೋಗ ಮಲ್ಪುಲ್ಲ ಒಂಜಿ ಲಕ್ಷ್ಮೀನ ನಾರಾಯಣ ಕೊರ್ಪುಲ್ಲ ಒಂಜಿ ಒಲ್ಪಲ್ಪ ಧರ್ಮಕರ್ಮ ಉಂಟು ಅಲ್ಪಲ್ಪ ನಾರಾಯಣ ದೇವರು ಇಲ್ಲರು ಅಂಚಾದ ಲಕ್ಷ್ಮೀನ ನಾರಾಯಣ ಕೊರ್ಪುನು ಪಂಡ ಲಕ್ಷ್ಮೀ ಪಂಡ ಸಂಪತ್ತು ಅವೆ ನಾರಾಯಣ ಕೊರ್ಪುನು ಪಂಡ ಧರ್ಮಕರ್ಮಕ್ಕೆ ವಿನಿಯೋಗ ಮಲ್ಪನು ಓಲು ಎಡ್ಡೆಡ್ಡೆ ಬೇಲೆ ಆಪುಂಡ ಅಡಿಗೆ ವಿನಿಯೋಗ ಮಲ್ತಂಡ ಲಕ್ಷ್ಮೀನ ನಾರಾಯಣನ ಸಂಪರ್ಕ ಮಲ್ತರ ಒಂಜಿ ಯೋಗ ನಮಕ್ಕೆ ತಿಕ್ಕೊಂಡು ಲಕ್ಷ್ಮೀನ ವಿವಾಹ ಯೋಗ ತಿಕ್ಕೊಂಡು ಅಪಂಡ ಒಂಜಿ ಸಾಮಾನ್ಯ ಮದುವೆ ಪಂಡಲೆ ಭಾರಿ ಪುಣ್ಯ ಮಲಮಲ್ಲ ಕ್ಷೇತ್ರಡು ಸರಳ ವಿವಾಹದ ಕಾರ್ಯಕ್ರಮದ ಈ ಒಂದು ಪುಣ್ಯ ಪಡ ತುಂಬಿರಿ ಅಂಚೆ ಇಪ್ಪಿನಾಗ ಪ್ರತಿನಿತ್ಯ ನಮಕ್ಕೆ ನಮ್ಮ ಸಂಪತ್ತನ್ನು ಸದ್ವಿನಿಯೋಗ ಮಲ್ಪರ ಅವಕಾಶ ಇತ್ತಂಡ ಐದು ಮೇಲೆ ಪುಣ್ಯ ನಮಕಿಜ್ಜಿ ಅಂಚಾದ ನಮ್ಮ ಮಾತೆಲ್ಲ ತೆರೆನುಂಚಿನ ಪಂಡ ನಮ್ಮ ಕಾಸಡು ಒಂಜಿ ಭಾಗ ಅಂಡಲ ದೇವರಿಗೋಸ್ಕರ ಒಂಜಿ ಭಾಗ ಅಂಡಲ ಧರ್ಮಗೋಸ್ಕರ ವಿನಿಯೋಗ ಮಲ್ತಂಡ ಪ್ರತಿನಿತ್ಯಲ ಲಕ್ಷ್ಮೀನಾರಾಯಣ ವಿವಾಹ ಮಲ್ಪನ ಪುಣ್ಯ ತಿಕ್ಕೊಂಡು ಪಡೆದು ನಮ್ಮ ಹಿರಿಯರು ಪಣ್ತೇವೆ ಅಂಚನೆ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ದೇವರಿಗೆ ಪದ್ಮಾವತಿನ ಕುರಿತು ಮದುವೆ ಮಲ್ತನಕ್ಕೆ ಶ್ರೀನಿವಾಸ ಕಲ್ಯಾಣ ಅಂತ ಹೆಸರು ಪುದಾರ್ ಆಂಡ ನಮಕ್ಕೆಲ್ಲ ಒಂದಿನ ಮಲ್ಪರೆ ಅವಕಾಶ ಉಂಡಾಕೆಂಡ ಅಂದಿಗೆ ಉಂದತ್ತು ಈ ಲಕ್ಷ್ಮೀ ಶ್ರೀನಿವಾಸ ಕಲ್ಯಾಣ ಮಲ್ಪರೆ ಮಾತೆರೆಲ್ಲ ಅವಕಾಶ ತಿಕ್ಕುಜಿ ನಿತ್ಯನ ನಮಕ್ಕೆ ಇಲ್ಲಡೆ ಮಲ್ಪರೆ ಆ ಪುಂಡಿಗೆ ಅವು ಎಂಚಾಕೆಂಡ ಪದ್ಮಾವತಿ ಪಂಡ ಆಕಾಶರಾಜನ ಮಗಲು ಶಬ್ದಗಳ ಆಕಾಶದ ಮಗಲೆಂದೇ ಪುದಾರ ಆಕಾಶ ಶಬ್ದ ಗುಣಕಮ್ಮ ಆಕಾಶಂ ಪಂಡೆ ಆಕಾಶದ ಮಗಲಿ ಇವು ಪಂಡ ಶಬ್ದ ನಮ್ಮ ಶಬ್ದ ಉಂಡತ ಅವು ಆಕಾಶರಾಜನ ಮಗಲು ಆ ಶಬ್ದನೇ ಶ್ರೀನಿವಾಸ ದೇವರೇ ಕೊರ್ಪುನು ಪಂಡ ನಮ್ಮ ಶಬ್ದನ ದೇವರೆಡ ಪ್ರಯೋಗ ಮಲ್ಪನು ನಮ್ಮ ವಿಷ್ಣು ಸಹಸ್ರನಾಮ ಪಾರಾಯಣ ಮಲ್ಪನು ಭಗವದ್ಗೀತೆ ಮಹಾಭಾರತ ಒಂದಿನ ಮಾತ ಮಲ್ತಾನೆ ದಾನಿ ಆಪುಂಡು ಪಂಡ ನಮ್ಮ ಶಬ್ದನ ದೇವರಿಗೆ ವಿನಿಯೋಗ ಮಲ್ತಲಕ್ಕ ಆಪುಂಡು ಒಂಜಿ ಪಾತೆರ ಭಾಗವತಡುಂಡು ದಾನಿಕೆಂಡ ದೇವರ ರಡ್ಡು ಬಗೆದ ಪ್ರಪಂಚದ ಸೃಷ್ಟಿ ಮಲ್ತೇರಿಗೆ ಒಂಜಿ ನಾಮಾತ್ಮಕ ಪ್ರಪಂಚ ಒಂಜಿ ರೂಪಾತ್ಮಕ ಪ್ರಪಂಚ ನೇಮ್ ಆ್ಯಂಡ್ ಫಾರ್ಮ್ ಪಂಡ ರಡ್ಡು ಪ್ರಪಂಚ ಸೃಷ್ಟಿ ಮಲ್ತೇವೆ ಬಜಿ ಪಾಟನ್ನು ಮಡಿಕೆಯನ್ನು ಸೃಷ್ಟಿ ಮಲ್ತಿದೆ ಐಕೆ ಪುದಾರ ಕೊರಜಿಯಿಂದ ವ್ಯವಹಾರ ಮಲ್ಪರಿಗೆ ಆಪಜಾತ ಐಕೆ ಮಣ್ಣನ್ನು ಸೃಷ್ಟಿ ಮಲ್ತೇರಿಗೆ ಐಕೆ ಮೃತ್ತಿಕಾ ಅಂತ ಪುದಾರ ಕೊರಿಯರಿಗೆ ಮಡಕೆಯನ್ನು ಸೃಷ್ಟಿ ಮಲ್ತಾರೆ ಐಕೆ ಘಟಾಪ ಅಂತ ಪುದಾರ ಕೊರಿಯರಿಗೆ ಕುಂಟೂರು ಸೃಷ್ಟಿ ಮಲ್ತಾರೆ ಐಕೆ ಪಟಾಪ ಅಂತ ಪುದಾರ ಕೊರಿಯರಿಗೆ ಇಂಚ ಪ್ರಪಂಚನ ಸೃಷ್ಟಿ ಮಲ್ತಿನ ಅತ್ತಾ ಬಂದೇನೆ ಐಕೊಂಜು ಪುದಾರಲ ಕೊರಿಯರಿಗೆ ದೇವರು ಅಂಚ ಆ ಪುದಾರನ ಉಚ್ಚಾರಣೆ ಮಲ್ಪನ ತಾಕತ್ತ ನರಮನೆಗೆ ಮಾತ್ರ ಕೊರ್ತುನಿಗೆ 84 ಲಕ್ಷ ಜೀವರಾಶಿಲಡೆ 83,99,99 ಜೀವರಾಶಿ ಕೊರಂದನ ಒಂಜಿ ನಾಲಿಗೆ ನಮಗೆ ಕೊಡ್ತೇವೆ ನಾಲಿಗೆ ಐಕಿಲೆಗಿಲ ಉಂಟು ಪ್ರಾಣಿಲೆಗಿಲ ಆಂಡ ಆ ನಾಲಿಗೆಲ್ಲ ಉಚ್ಚಾರಣೆ ಮಲ್ಪನ ತಾಕತ್ತಿಜ್ಜಿ ಆಂಡ ನಮ್ಮ ನಾಲಿಗೆಗೆ ಉಚ್ಚಾರಣೆ ಮಲ್ಪನ ತಾಕತ್ತುಂಡು ಭಾಗವತ ಪಂಡ್ಪುಂಡು ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಂತಿತ್ಯೇತದ್ ಅದ್ಭುತಂ ಪ್ರಪಂಚದ ಅದ್ಭುತ ಎಂಜಿನ ಹಾಕೇಂಡ ತಾಜ್ ಮಹಲ್ ಒಂದು ಮತ್ತೆ ಅತ್ತಿಗೆ ಮಲ್ಲ ಅದ್ಭುತ ಎಂಜಿನ ಹಾಕೇಂಡ ದೇವರೇ ನಾಲಿಗೆ ಕುರಿಯರಿಗೆ ನಮಕ್ಕೆ ನಾಲಿಗೆ ಪ್ರಾಣಿಲೆಗೆಲ್ಲ ಕೊಡ್ತೀರಿ ಆಂಡ ಉಚ್ಚಾರಣೆ ಮಲ್ಪನ ನಾಲಿಗೆಯನ್ನು ಕುರಿಯರಿಗೆ ದೇವರು ಒಂದು ಪ್ರಾಣಿಲೆಗೆ ಉಚ್ಚಾರಣೆ ಮಲ್ಪನ ನಾಲಿಗೆ ಗುರುತಿದ್ದಾರೆ ದೇವರು ಆ ನಾಲಿಗೆ ನಾಲಾಯಿ ಕೊರಿಬೊಕ್ಕಲ್ಲ ಆ ನಾಲಾಯಿಡ್ ದೇವರನ ಪುದಾರ ಪಣಂದೆ ಬೊಡ್ಚಾವಂದನ ಪುದಾರ ಪಣಪಿರತ್ತಾ ಪಂಡದ ನರಕಗೂ ಬರೋದಿಲ್ಲ ಇರತ್ತಾ ಒಂದೇನು ತೂದ ಆಶ್ಚರ್ಯ ಹಾಕೊಂಡು ಪಂಡರಿಗೆ ಯಾರು ಸ್ವಾಮಿಲೆ ಒಂದು ನಿಮಿಷ ನಮ್ಮೊಟ್ಟಿಗೂ ಬಂಟರ ಸಂಘ ಮುಂಬೈದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಉಮಾಕೃಷ್ಣ ಶೆಟ್ಟಿ ಉಳ್ಳೇರು ದಯದೈದ ವೇದಿಕೆ ಮತ್ತು ಒಂಜಿ ಗೌರವ ಸ್ವೀಕಾರ ಮಲ್ಪುಡು ಸ್ವಾಮಿಲೆ ಹಾಂ ಅಂಚಾದು ನಮ್ಮ ಅಂಚಿನ ಒಂಜಿ ಅವಕಾಶ ಇತ್ತುಂಡಲ್ಲ ನಮ್ಮ ಆ ದೇವರನ ಪದ್ಯ ಶಬ್ದನ ಪ್ರಯೋಗ ಮಲ್ಪೋದಾಗೆ ನಾರಾಯಣ ಕೃಷ್ಣ ಅಂದು ನಮ್ಮ ಮಿಂಟು ಪಿಂಟು ಕಿಂಟು ಚಿಂಟು ಮಾತ ಮಲ್ತದೆ ಆ ಉಚ್ಚಾರಣೆ ಮಲ್ತನ ಪುಣ್ಯರ ನಮಗೆ ತಿಕ್ಕುಜಿಗೆ ಅದಕ್ಕೋಸ್ಕರ ಅದು ನಮ್ಮ ನಾಲಾಯಿಡು ದೇವರನ ಪುದಾರನ ಉಚ್ಚಾರಣೆ ಮಲ್ಪಡು ಅಂದ ಪ್ರತಿನಿತ್ಯಲ ದೇವರನ ಭಜನೆ ಮಲ್ಪನು ಸಹಸ್ರನಾಮ ಪಾರಾಯಣ ಮಲ್ಪನು ದೇವರನ ಸ್ತೋತ್ರ ಮಲ್ತಂಡ ಶಬ್ದನ ದೇವರ ಮಿತ್ತ ಪ್ರಯೋಗ ಮಲ್ತಲಕ್ಕ ಅಂಡೆ ಅಪನಗ
ಆಕಾಶರಾಜನ ಮಗಲಿಂಚಿನ ಶಬ್ದ ಉಂಡ ಆ ಶಬ್ದನ ಶ್ರೀನಿವಾಸ ಕೊರ್ಪುನು ಪಂಡ ದೇವರನ್ನ ಪುದಾರಡು ನಾಮೋಚ್ಚಾರಣೆ ಮಲ್ಪುನು ಅಪನಗ ಪ್ರತಿನಿತ್ಯಲ ದೇವರನ ನಾಮನ ಉಚ್ಚಾರಣೆ ಮಲ್ತುಂಡ ಶ್ರೀನಿವಾಸ ಕಲ್ಯಾಣ ಮಲ್ತನ ಪಲಗೆ ಶ್ರೀನಿವಾಸ ದೇವರಿಗೆ ಆಕಾಶರಾಜನ ಮಗಲನ್ನು ಕೊರನ ಪಲಗೆ ಆಕಾಶರಾಜನ ಮಗಲ್ ಪಂಡ ಶಬ್ದನ ದೇವರೇ ಕೊರ್ತನ ಫಲ ಇಂಚ ಪಂಡ ದೇವರನ್ನ ಬಗೆಟ್ ಶಬ್ದ ಉಚ್ಚಾರಣೆ ಮಲ್ಪುನು ದೇವರನ್ನ ಹತ್ತಾವಂದಿನ ಪದ್ಯ ಬಂಡ ಮೇಡಿದ ಜಾಸ್ತಿ ದೇವರನ್ನ ಬಗೆಟ್ ಪದ ಬಂಡ ಅವು ಶ್ರೀನಿವಾಸ ಕಲ್ಯಾಣ ಮಲ್ತನ ಫಲಗೆ ಇಂಚಿನ ಎಡ್ಡೆ ಬೇಲೆ ಮಲ್ತಂಡ ಪ್ರತಿನಿತ್ಯಲ ಶ್ರೀನಿವಾಸ ಕಲ್ಯಾಣ ಲಕ್ಷ್ಮೀನಾರಾಯಣ ವಿವಾಹ ನಮ್ಮ ಇಲ್ಲೊಂಡ ಮಲ್ಪರೆ ಪುಂಡ ಹಿಡಿದವ್ರ ಮಾತಿರ್ಲ ನಮ್ಮ ಜನಕುಲು ಕಾಂಡಲಕ್ಕದು ಮೋನೆ ಮೇಕೈ ಮೋನೆ ದೆಕ್ಕದು ದೇವರಿಗೆ ತುಡರು ಪತ್ತಾದು ಒಂಜಿ ರಡ್ಡಾಂಡಲ ದೇವರನ ಪದ್ಯನ ಪನ್ನೋಡು ಕತ್ತಲೆ ಬುರ್ನಗಲ ದೇವರ ಪದ್ಯ ಪನ್ನೋಡು ಕತ್ತಲೆ ಬುರ್ನಗ ಅಸ್ತು ದೇವತೆಲೊಂದು ತಥಾಸ್ತು ಪಣೊಂದೇ ಪೇರಿಗೆ ಅಂಚೆ ಇಪ್ಪನಾಗ ನಮ್ಮ ಬೊಡ್ಚಾವಂದನ ಪಂಡ ಐಕ್ಲ ತಥಾಸ್ತು ಪಂಡ ಪೇರಿಗೆ ದರಿದ್ರ ಹಾಳದ ಬೋಲ ಪಂಡ ತಥಾಸ್ತು ಪಂಡ ಪೇರಿಗೆ ಆಯ್ತು ಬದ್ದಲಿಗೆ ಬಯ್ಯಡು ಕತ್ತಲೆ ಬುರ್ನಗ ಭಾಗ್ಯದ ಲಕ್ಷ್ಮೀ ಬಾನ ಪಂಡ ಐಕ್ಲ ತಥಾಸ್ತು ಪಂಡ ಪೇರಿಗೆ ಆ ಪಂಡ ನಮ್ಮ ಕತ್ತಲೆ ಬೂರ್ನಾಗ ಬೊಡ್ಚಾವಂದನ ಅಮಲ್ದ ಮತ್ತು ಪಡೊಂದು ಬತ್ತರು ಬೊಡ್ಚಾವಂದನ ಪದನ ದೇವರ ಎದುರುಡು ಇಲ್ಲ ಎದುರುಡು ಬತ್ತ ಕತ್ತಲೆ ಬುರ್ನ ಪಂಡ ದೇವರು ತಥಾಸ್ತು ಪಂಡ ದರಿದ್ರ ಬರ್ಬಿಡಿಗೆ ಆಯ್ತು ಬದಲಿಗೆ ಕತ್ತಲೆ ಬುರ್ನ ದೇವರ ದೀಪ ಪತ್ತಾದ ಭಾಗ್ಯದ ಲಕ್ಷ್ಮೀ ಪಾರಮಂಡ ತಥಾಸ್ತು ಪಂಡ ಇಲ್ಲಾಗ ಭಾಗ್ಯಲಕ್ಷ್ಮಿ ಬರ್ಪುಡಿಗೆ ಅಂಚಾದ ಕತ್ತಲೆ ಬುರ್ನಾಗ ಒಂಚೂರು ಜಾಗ್ರತೆ ಮಲ್ಪಲೆ ಪೊಂಜಾವಲು ಅಂಜಾವಲಿಗೆ ಪಣ್ಣೆ ಬೊಡ್ಚಾವಂದನ ಬತ್ತ ಪರೊಂದು ಬತ್ತದು ಬೊಡ್ಚಾವಂದನ ಪದ್ಯ ಪರಡೆ ದೇವರ ತಥಾಸ್ತು ಪಂಡ ಪೇರು ಅಸ್ತು ದೇವತೆಗೆ ಒಂದೇ ಬೇಲೆಗೆ ಅಂಚಾದ ಆಯ್ನಾತ್ ಬೈದ ಬರ್ತಗೂ ಸೀದಡು ಬಲ್ಲೆ ರಸ್ತೆಲಿ ಹತ್ತೊಂದು ಬರ್ಕೊಂಡು ಬಡ್ಚಿ ಮಾಲೊಂದು ಸೀದಡು ಬಲ್ಲೆಯಿಂದ ಅಂಜೋಲು ಪುಂಜೋಲು ಪಂಡಾರ ಬಾರಿ ಎಡ್ಡೆ ಹಾಪಣು ಅಂತ ಮಾತಿರ್ಲ ಆಗ್ತಾನೆ ಬಣ್ಣ ಕೆಲವರಿಗೆ ಅಂಚಾದ ಪ್ರತಿನಿತ್ಯಲ ದೇವರನ್ನ ಪದ್ಯನ ಪಣಪುನ ಕಾಂಡಲ ಕತ್ತಲೆ ಬುರ್ನಗಲ ದೇವರಿಗೆ ಬೊಲ್ಪು ಬತ್ತಾವನ ಅಡ್ಡಬುಡಾಡ್ನ ತುಳಸಿಗೆ ಪೂಜೆ ಮಲ್ಪುನ ತಡ್ಡೆ ಬರೆಯವನ ಏರೆಗೆ ಆಪುಂಡ ಆಗ್ಲು ಒಂದೇನಾಂಡ ನಮ್ಮ ಸಂಸ್ಕೃತಿ ನಿಧಿ ಒಂದು ಬತ್ತಂಡ ನಮ್ಮ ಸಮಾಜಕ್ಕೆ ಸಂಸ್ಕೃತಿಗೆ ಎಡ್ಡೆ ಹಾಪುಂಡು ಪಡಮ್ನ ಪಾತೆರ ಪಣೊಂದು ನನ್ನ ಪರಿಮಾರ ಸ್ವಾಮಿ ಪಾತೆರಿಲ್ಲರಿ ಮಲ್ಲ ವಿದ್ವಾಂಸರು ವಿದ್ಯಾಸಿಂಹಾಚಾರ್ಯ ಪಾತೆರಿಲ್ಲರಿ ದೇವರ ನಿಗ್ಲಿಗೆ ಮಾತೆರಿಗಿಲ್ಲ ಪರಿಪೂರ್ಣ ಅನುಗ್ರಹ ಮಲ್ಪಡೆ ಸತ್ಯಪ್ರಕಾಶ್ ಶೆಟ್ರನ ತಂಡ ಮುಲ್ಪದ ಶಾಂತಾರಾಮ ಶೆಟ್ರನ ತಂಡ ಬಾರಿ ಪೊರ್ಲು ಕಂಠದ ಶ್ರೀನಿವಾಸ ಕಲ್ಯಾಣೋತ್ಸವ ಮಲ್ದೇರೆ ಇನಿ ಯವ್ಯವ ಕಾರ್ಯಕ್ರಮಕ್ಕೆ ಲಕ್ಷ ಕಡ್ಲ ಜನ ಸೇರುಂಡು ಅಂಡ ಶ್ರೀನಿವಾಸ ಕಲ್ಯಾಣಕ್ಕೆ ಸೇರುಂಡು ಪಂಡ ಒಂಜಿ ನಮ್ಮ ಮಲ್ಲ ಒಂಜಿ ಹೆಮ್ಮೆದ ಸಂಗತಿ ಒಂದು ಶ್ರೀನಿವಾಸೇಸ್ತು ಮೇ ಮನಃ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮ್ಮ ಮಾತ ತಿರುಪತಿಗೆ ಪೋಪ ದರ್ಶನಕ್ಕೆ ಭಾರೀ ಕಷ್ಟ ಅವಳು ನೂಕು ನುಗ್ಗಲು ತೂಪಿನೇ ಕಷ್ಟ. ನಮ್ಮ ಬಣ್ಸ ಸಮಾಜದ ಪ್ರಮುಖರು ಸೇರಿದು ಭಾರಿ ಮಲ್ಲ ಸಾಹಸ ಮಲ್ದೇರೆ ತಿರುಪತಿ ಶ್ರೀನಿವಾಸ ದೇವರ ದರ್ಶನ ಕಷ್ಟ. ಅದಕ್ಕೆ ಶ್ರೀನಿವಾಸ ದೇವರನ್ನೇ ರಿಕ್ವೆಸ್ಟ್ ಮಾಡ್ತಾರೆ, ಶ್ರೀನಿವಾಸ ತಿರುಪತಿದ ಸೀದಾ ಬಾಂಬೆ ಬರೋಡು, ಬಾಂಬೆಡ್ಲ ಮುಲುಂದೋಗೆ ಬರೋಡು, ಮುಲುಂದೊಡ್ಲ ಕಾಳಿದಾಸ ಗ್ರೌಂಡಿಗೆ ಬರೋಡು ಒಂದು ಪ್ರಾರ್ಥನೆ ಮಲ್ತಿನೇಕ ನಮ್ಮ ಶ್ರೀನಿವಾಸ ದೇವರು ಮುಲ್ ಬತ್ತದು ಉಂತದೇರು ಈತ ಜನಕ್ಕೂ ಅವಕಾಶ ಕೊಡ್ತಾರೆ, ದರ್ಶನ ಅವಕಾಶ ಕೊಡ್ತಾರೆ. ಶ್ರೀನಿವಾಸ ದೇವರಿಗೆ ಮಸ್ತು ಸೇವೆಲುಂಟು, ಪಾದಯಾತ್ರೆ ಉಂಟು, ಮುಟ್ಲುಡು ಮಿತ್ತುಬೋಪಿನ ಉಂಟು, ಬೇತ ಸೇವೆ ಉಂಟು. ಮಾತ ಸೇವೆಡ್ಲ ಮಲ್ಲ ಸೇವೆ ಕಲ್ಯಾಣ ಸೇವೆ, ಶ್ರೀನಿವಾಸ ಕಲ್ಯಾಣ ಸೇವೆ ಭಾರೀ ದೇವರಿಗೆ ಇಷ್ಟ ಇನ. ಆ ಶ್ರೀನಿವಾಸ ಕಲ್ಯಾಣ ಸೇವೆ ಕೊರಂಡಲ ನಂಗೆ ಪೊರ್ಲುಡ ಸೂವೆರ ಪೂಜೆ ಅವಳು ತಿರುಪತಿ ಪೊಂಡ ಒಂಜಿ 10 ಜನಕ್ಕೆ ಮಾತ್ರ ಅವಳು ಅವಕಾಶ ಕೊಡ್ತಾರೆ. ಅವಳು ಅಂಡ ಮೂಲು ಮಾತ್ರ ಅಂಚಜ್ಜಿ ಮೂಲು 10-15 ಜನ ಸಾವಿರ ಜನಕ್ಕೂ ಏಕಕಾಲಡು ಶ್ರೀನಿವಾಸ ದೇವರನ್ನ ಮದ್ಮೇಲು ತೂಪಿನ ಮಹಾ ಸೌಭಾಗ್ಯ ನಂಗೆ ತೆಗೆದುಂಡು ಅಂಚೆತ್ತಿ ಆ ಶ್ರೀನಿವಾಸ ದೇವರನ್ನ ಅನುಗ್ರಹ ಮಾತರಿಗೆಲ ಆವಡು. ದೇವರಿಗೆ ಕಲ್ಯಾಣ ಶ್ರೀನಿವಾಸ ದೇವರಿಗೆ ಎಪಲ್ಲ ಕಲ್ಯಾಣನೇ. ಶ್ರೀನಿವಾಸನ ಕಲ್ಯಾಣ ಬಂಡ ಶ್ರೀನಿವಾಸನ ಕಲ್ಯಾಣ ಹತ್ತು ಅವೇನು ತೂನೇರ್ದವರ ನಂಕಿಡಿ ಸಮಾಜಗೂ ಕಲ್ಯಾಣ ಆಪಿನ ಒಂದು ಪರ್ವಕಾಲ ನಂಗೆ ಒದಗದುಂಡು. ದೇವರಿಗೆ ಕಲ್ಯಾಣ 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 ಅಂದ್ರೆ ನಮ್ಮ ಚಿಂತನೆ ಮಲ್ತಾಡ ಆಯ್ತಾ ಫಲ ಅವು ನಂಗೆ ಬರ್ಪುಂಡಿಗೆ ಕನ್ನಡಿಡು ನಮ್ಮ ಮೋನೆ ತುಯ್ಯಡ ನಮ್ಮ ಮೋನೆ ಎಂಚನ ಅಂಚ ತೋಜುಂಡಿಗೆ ಶ್ರೀನಿವಾಸ ದೇವರು ಕಲ್ಯಾಣ ನಮ್ಮ ಚಿಂತನೆ ಮಲ್ತಾಡ ಇಡೀ ಸಮಾಜಗೂ ನಂಗೆ ಕಲ್ಯಾಣ ಅವರ ಸಾಧ್ಯ ಉಂಡು. ಅಂಚಾತು ಮದ್ಮೆ ಬಂಡ ಒಂದು ಕಲ್ಯಾಣದ ಕಾರ್ಯಕ್ರಮ ನಂಗೆ ತೋಜರೆ ಯಾವು ನಂಗೆ ಬರೋ ಮದ್ಮೆ ಆತುಂಡು ನನ್ನ ಕುಣೆಂಚಿನ ಮದ್ಮೆ ಅಂದು ಮದ್ಮೆ ಬಂಡ
ಅವು ಎಡ್ಡೆ ಅಂದರ್ಥ ಮದ್ಮೆ ಏರಿಯಾಗ ಆತಿಜಿ ಆಕಲೆ ಪೂರ ಮದ್ಮೆ ಆಪುಂಟು ಏರೆ ಮದ್ಮೆ ಆತುಂಡು ಆ ಇಲ್ಲಡು ಕಣ್ಣನ್ನೇ ಬೊಡದಿ ಆಕಲು ಪೂರ ಎಡ್ಡೆಡು ಉಪ್ಪೇರು ಲಾಯ್ಕೆಡು ಉಪ್ಪೇರು ಆಯ್ತು ಅನುಸಂಧಾನನೇ ಶ್ರೀನಿವಾಸ ಕಲ್ಯಾಣ ನಮ್ಮ ಇಲ್ಲು ಅವು ನರಕಾವರ ಬಲ್ಲಿ ಅವು ಸೌಭಾಗ್ಯ ಅವಡು ಇಲ್ಲಡಿ ಇತ್ತಿನ ಮಾತ ಸದಸ್ಯರಿಗೆಲ್ಲ ಎಡ್ಡೆ ಅವಡು ದೇವರು ಎಡ್ಡೆ ಮಲ್ಪಡು ಆ ದೃಷ್ಟಿಡು ಈ ಶ್ರೀನಿವಾಸ ಕಲ್ಯಾಣದ ಸಂಘಟನೆ ನಡೆತದುಂಡು ಆ ಶ್ರೀನಿವಾಸ ದೇವರು ಮಾತೆರೆಗಿಲ್ಲ ಎಡ್ಡೆ ಮಲ್ಪಡು ಕಲ್ಯಾಣ ಅವಡು ಪನ್ ದೇವರೋಡ ವಿಶೇಷವಾದ ನಟಂದು ನಮ್ಮ ಶ್ರೀನಿವಾಸ ದೇವರನ್ನ ಮೋನೆಡು ಮೂಜಿ ನಾಮ ಉಂಟು ನಾಮ ಬಂಡಲ ನೇಮು ಬಂಡಲ ಒಂಜೆ ಅಂಚಾದು ಶ್ರೀನಿವಾಸ ದೇವರನ್ನ ಮೂಜಿ ನಾಮ ದಿಯೊಂದಿನ ಮೂಜಿ ಬಂಟ ಸಂಘದ ಪ್ರಧಾನ ಮುಲುಂದದ ಸಂಘದ ವ್ಯವಸ್ಥಾಪಕರು ಡಾಕ್ಟರ್ ಸುಧಾಕರ ಶೆಟ್ರು ಶಾಂತಾರಾಮ ಶೆಟ್ರು ಅಂಚನೆ ವಸಂತ ಶೆಟ್ರು ತಿರುಪತಿ ಶ್ರೀನಿವಾಸ ದೇವರನ್ನ ಮುಂಡೋಡಿತ್ತಿನ ಮೂಜಿ ನಾಮದಕ್ಕ ಮೂಜಿ ಜನ ಸೇರ್ದು ಮಲ್ದಿನ ಈ ಕಾರ್ಯಕ್ರಮ ಮಲ್ಲ ಕಾರ್ಯಕ್ರಮ ಏತು ಮಲ್ಲ ಕಾರ್ಯಕ್ರಮ ಅಂದ ಪಂಡ ಕಾಳಿದಾಸನ ಈ ಗ್ರೌಂಡು ಶ್ರೀನಿವಾಸನ ದಾಸರದವರ ಜಾಗೆ ಕಾಲಿಜ್ಜಿ ಬನ್ಪಿನ ರೀತಿಡು ಆತು ಜನ ಸೇರಿದೇರು ದೇವ್ರ ಮಾತೆರೆಲ್ಲ ಎಡ್ಡೆ ಮಲ್ಪಡು ಸಂಘಟಕರೇ ಎಡ್ಡೆ ಮಲ್ಪಡು ದೇವ್ರ ಲೋಕಗೂ ಸುಭಿಕ್ಷ ಆವಡು ನಮ್ಮ ದೇಶ ಭಾರತ ದೇಶ ಅವು ವಿಶ್ವಗುರು ಆವಡು ಪಡೆದು ದೇವರ ನಟೊಂದು ದೇವರ ಪ್ರಾರ್ಥನೆ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ 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 ಜಯ ಗೋವಿಂದ ಜಯ ಗೋವಿಂದ ಹರಿ ಗೋವಿಂದ ಜಯ ಪುರಾಣ ಪುರುಷ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಭಕ್ತವತ್ಸಲ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ನವನೀತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಪಾಪ ವಿಮೋಚನ ಗೋವಿಂದ ದುಷ್ಟ ಸಂಹಾರ ಈಗ ಸ್ವಾಮಿಗೆ ಸಂಬಂಧ ಮಾಲೆ ಆಗುತ್ತೆ. ಪ್ರತಿಯೊಬ್ಬರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇದು ನಿರೀಕ್ಷಣೆ. ಈಗ ಜೀರಿಗೆ ಬೆಲ್ಲವನ್ನು ನಾವು ತಲೆ ಮೇಲೆ ಇಟ್ಟಾಗ ಒಂದು ಆಕರ್ಷಣ ಶಕ್ತಿ ಕ್ರಿಯೆ ಉತ್ಪತ್ತಿ ಆಗುತ್ತೆ. ಅದನ್ನು ನಿರೀಕ್ಷಣೆ ಅಂತ ಕರಿತೀವಿ. ಆ ನಿರೀಕ್ಷಣದಲ್ಲಿ ಸ್ವಾಮಿಯವರು ಅಮ್ಮನವರು ಸ್ವಾಮಿಯನ್ನು ನೋಡುವುದೇ ನಿರೀಕ್ಷಣೆ. ಆ ನಿರೀಕ್ಷಣೆ ಆದ ನಂತರ ಸಂಬಂಧ ಮಾಲೆ ಹೆಜ್ಜೆಗೂ ಹರಿಯನ್ನಿರೆಂಬ ಕಾಗದ ಬಂದಿದೆ ಅಂತ ಹೇಳಿ ಭಗವಂತನೇ ಪುರಂದರದಾಸರು ಕಾಗದ ಮುಖಾಂತರವಾಗಿ ಹಾಡಿರ್ತಕ್ಕಂಥ ಒಂದು ಕಾವ್ಯ. ಈಗ ಸ್ವಾಮಿಗೆ ಸಂಬಂಧ ಮಾಲೆ ಆಗುತ್ತೆ. ಬರ್ಲಿ ಚಪ್ಪಾಳೆ. ಗೋವಿಂದ ಗೋವಿಂದ ಸುಲಗ್ನ ಸಾವಧಾನ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಮಂಗಳಂ ಪುಂಡರೀಕಾಕ್ಷಾಯ ಹರಿ 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 वेंकटाद्रि समं स्थानं ब्रह्माण्डे नास्ति किंचन वेंकटेश समो देवो
वेङ्कटेश समादेवो न भूतो न भविष्यति न भूतो न भविष्यति आओ रे गाओ रे गोकुल के प्यारे आओ रे गाओ रे गोकुल के प्यारे आओ रे नाचो रे रास रचाओ रे हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि ओम हरि केशव हरि गोविंद। वृद्धि जो है वो सिर्फ कन्यादान से होता है, इसलिए कन्यादान सबसे बड़ा। उसमें भी अभी जो हम कन्यादान कर रहे हैं, करवा रहे हैं आचार्यों से, वो कन्यादान सिर्फ सामान्य एक मानव के लिए नहीं, ऋषि के लिए नहीं, देव के लिए नहीं, मगर ये भगवान के लिए है। भगवान को ही हम कन्यादान दे रहे हैं पद्मावती। तो ये जो बड़ा सौभाग्य है, इस सौभाग्य में हम सब इसके भागीदारी हैं। तो इस कन्यादान में हमें कन्या साक्षात लक्ष्मी देवी, साक्षात नीला, साक्षात पद्मावती, जो भगवान के पत्नी धर्मपत्नी ही है, अनादिकाल से अनंत काल तक धर्मपत्नी जो है, उस लक्ष्मी को हम अभी कन्यादान में दे रहे हैं। तो इसलिए ये कन्यादान एकदम अत्यंत पवित्र। इस कन्यादान से जो कुछ हमें चाहिए, जो कुछ हमें अभीष्ट है, प्रार्थित है, वो सब हमें मिल जाएगा। इसलिए ये कन्यादान सब अत्यंत विश्वास पूर्वक, भक्ति पूर्वक दर्शन करें और भगवान का, बालाजी का, भगवान विष्णु का, नारायण का स्मरण करें। मैं कन्यादान का मंत्र सबको बोलता हूँ, सभी बोलिए मेरे साथ। सभी प्रणाम कीजिए, महालक्ष्मी को याद कीजिए, श्रीदेवी को याद कीजिए, भगवान का पाद स्मरण से चरण से स्मरण कीजिए। बोलिए कन्याम कनक संपन्ना कनक आभरणै युताम दास्यामि विष्णवे तुभ्यं ब्रह्मलोके जिगीषया विश्वंभर पंचभूत साक्षिण्यां सर्वदेवता इमां कन्यां प्रदास्यामि पितॄणां तारणाय च भक्तानां तारणाय च दशपूर्वेषां दशापरेषां मध्वंशाणां मातृवंशाणां मया सह नरकात् उत्तीर्णता सिद्ध्यर्थं शाश्वत ब्रह्मलोके निवास सिद्ध्यर्थं श्रीदेवी भूदेव्याः श्रीनिवासार्थं सालंकृत कन्यादानं कर्म करिष्ये ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಕನ್ಯಾದಾನ ಆಗ್ತಾ ಇದೆ. ಆ ಕನ್ಯಾದಾನ ಸಮಯದಲ್ಲಿ ನೀವು ಏನೇನು ಅಭೀಷ್ಟಗಳಿದೆಯೋ ಎಲ್ಲ ಅಭೀಷ್ಟಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಕಲ ವಾದ್ಯ ओम कन्यां कनक संपन्नां कनकाभरणे स्थितां दास्यामि विष्णवे तुभ्यं ब्रह्मलोके जिगीषया लक्ष्मीं क्षीरां चितनयां बालकीं कनकात्मजां दास्यामि विष्णवे तुभ्यं ब्रह्मलोके जिगीषया विश्वंभरा पंचभूता साक्षिण्या सर्वदेवता कन्यां प्रदास्यामि भक्तानां तारणाय कन्यादान मुहूर्त शुभ मुहूर्त नारायण जानकी वल्लभो गोविंद गोविंद गाइए रे भजो राधे गोपाल कृष्ण गाइए रे गोविंद गोविंद गाइए रे
कृष्ण गाइए रे गोविंद गोविंद गाइए रे भजो राधे गोपाल कृष्ण गाइए रे ಗೋವಿಂದ गोविंद गोविंद ಮಾಂಗಲ್ಯ ಮಹಾಲಕ್ಷ್ಮಿ ನಮಸ್ಕಾರ ಮಾಡ್ಕೊಳ್ಳಿ ಅಲ್ಲಿಂದಾನೆ. श्रीमान मुख्यमंत्री जी ವೇದಿಕೆದ हाँ ನಮ್ಮ ಬಿನ್ನೆರೆ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರದ ವಿಶ್ವಸ್ತರು ಶ್ರೀ ಚಂದ್ರಶೇಖರ್ ಶೆಟ್ರಿಗೆ ಆತ್ಮೀಯ ಸ್ವಾಗತವನ್ನು ಮಲ್ತೊಂದುಲ್ಲ. ಸ್ವಾಗತ ಸರ್, ಸುಸ್ವಾಗತ. ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಪುಣ್ಯದಂಗಣಕ್ಕೆ ಮಾತೆ ಮೂಕಾಂಬಿಕೆಯ ಪ್ರಸಾದವನ್ನು ತಮ್ಮ ಉಪಸ್ಥಿತಿಯ ಮೂಲಕ ತಂದಂತಹ ತಮಗೆ ಮುಂಬಯಿಯ ಸಮಸ್ತ ಜನತೆ ಪರವಾಗಿ ಸ್ವಾಗತ, ಸುಸ್ವಾಗತ. गोविंद हरि गोविंद श्रीनिवास गोविंद लेगी मातर्लेगा नमस्कारम वेंकटरमण गोविंद गोविंद. चलो थोड़ा थोड़ा बोलना पड़ेगा ना. आज मुलुंड बंड्स आयोजित श्रीनिवास कल्याणोत्सव का कार्यक्रम यहाँ पर आयोजित किया है. सभी आयोजक को मैं बहुत बहुत धन्यवाद देना चाहता हूँ, आपका अभिनंदन करता हूँ, क्योंकि भगवान तिरुपति बालाजी का उत्सव यह है, यहाँ पर आप लोग मना रहे हैं. और ये उत्सव जिधर होता है कल्याणोत्सव, उधर सब शांति का माहौल बन जाता है, एकदम अच्छा, सब लोग का सुख समाधान हो जाता है. और इसलिए ऐसे कार्यक्रम का आयोजन ये हमारे समाज के लिए बहुत जरूरी है. ऐसे कई कार्यक्रम मुलुंड बंड्स संस्था के माध्यम से आप लोग सब लोग करते हो. मैं कई कार्यक्रम में भी खुद आया हूँ. यहाँ पर सब अपना अपना व्यवहार करते हैं, कारोबार करते हैं, ज़्यादा करके अपने होटल में है ना. हाँ? हाँ? सभी सेक्टर में, होटल में क्यों बोला भाई, वो सब मेंदू वड़ा वगैरह इडली खाने को मिलता है ना हम लोग को. और हर सेक्टर में अभी आपके लोग हैं, इंडस्ट्री में है, डॉक्टर में है, सभी जगह पे वकील है. ऐसा कोई सेक्टर नहीं कि ना आपका लोग नहीं है उसमें, बराबर ना. और इसलिए आज के ये कल्याणोत्सव कार्यक्रम में सभी यहाँ पर
हजारों की संख्या में आप लोग उपस्थित हैं। मैं आप सभी लोगों का स्वागत करता हूं। आपको बहुत बहुत धन्यवाद देता हूं। महाराष्ट्र में, मुंबई में, ठाणे में आपके समाज के लोग बहुत बड़ी संख्या में रहते हैं और जिधर भी रहते हैं वहाँ पर उस कल्चर से, उस संस्कृति से आप लोग एकदम एक रूप हो जाते हैं। हर कार्यक्रम में हम लोग एक दूसरे के शामिल होते हैं। ये बहुत बड़ी बात है। जैसे आप लोगों ने देखा है पिछले 2.5 साल में बहुत ही कोविड था, कोई प्रोग्राम भी नहीं हो रहा था, सब बंद था। लेकिन जैसे ही 6 महीना पहले अपनी सरकार बनाई हम लोगों ने, पहले तो गणपति उत्सव हो गया, दहीहंडी उत्सव हो गया, नवरात्रि हो गया, दिवाली हो गया, सब धूमधाम से शुरू हो गया। और इसलिए आज का भी त्यौहार बहुत जोर शोर से आप लोगों ने मना रहे, यहाँ पर आयोजन किया है। तिरुपति बालाजी का मैं भी भक्त हूँ। मैं पिछले हफ्ते तिरुपति बालाजी गया था। वहाँ जाने के बाद एकदम शांति हो जाती है आदमी को, एक मन प्रसन्न होता है दर्शन लेने के बाद। आप लोग तो ज़्यादा करके हमेशा जाते हैं ना, बार बार जाते हैं, महीने महीने में। अभी मुझे अगर टाइम मिलेगा तो मैं भी जाऊंगा, लेकिन अभी मुख्यमंत्री है इसलिए सब कारोबार देखना पड़ता है, सब कार्यक्रम है, सरकार की जिम्मेदारी है। लेकिन जब भी मौका मिलता है तो ज़रूर मैं तिरुपति बालाजी के दर्शन को जाता हूँ। वहाँ के लोग भी बहुत अच्छे से स्वागत करते हैं, बहुत अच्छे लोग हैं। तिरुपति बालाजी के लिए हम लोगों ने नवी मुंबई में 10 एकड़ जमीन दी हुई है मंदिर के लिए, और ये भी हम सब लोगों के लिए अच्छी बात है। जब सबको तिरुपति बालाजी जाने को नहीं होता है तो ऐसे कल्याण उत्सव में लोग आ जाते हैं, दर्शन करते हैं। और अभी जब मंदिर बनेगा नवी मुंबई में तो सब लोगों को अच्छा एक नज़दीक में जाकर दर्शन लेने का सौभाग्य मिलेगा। सभी लोगों को एक आनंद समाधान मिलेगा। और इसलिए मैं सभी लोगों को, आपको इस कार्यक्रम के लिए शुभकामनाएं देता हूं। ये सरकार हम सब लोगों की सरकार है, आम आदमी के लिए काम करने वाली सरकार है, सभी जाति पाति धर्म को साथ में लेकर चलने वाली सरकार है। और इसलिए हमारे पास कोई भी कभी भी आ सकता है, कभी भी मिल सकता है, बराबर ना। और इसलिए आप सब लोग अच्छा अपने अपने क्षेत्र में, अपने अपने सेक्टर में अच्छा काम करो। ये सरकार आपके साथ है, आपको किसी भी तरह की तकलीफ यहाँ पर नहीं होगी, ये जिम्मेदारी भी हमारी है। क्योंकि सभी लोगों को साथ में लेकर इस राज्य का विकास हम लोग कर रहे हैं, इसमें सभी लोगों का योगदान है। जैसे आप लोग भी यहाँ पर बिजनेस करते हो अपने अपने तरीके से, उससे भी तो राज्य की प्रगति होती है, लोगों को काम मिलता है, बिजनेस होता है, व्यापार होता है, ये सभी चीज़ जरूरी है। और इसलिए मैं आपको इस कल्याण उत्सव के अवसर पर फिर एक बार शुभकामनाएं देता हूँ। आपके वजह से, इस कार्यक्रम के वजह से मुझे भी तिरुपति बालाजी का दर्शन हो गया। मेरे लिए भी बहुत बड़ी अच्छी बात है ये। आपने मुझे बुलाया, यहाँ पर मेरा सम्मान किया है, इसलिए मुलुंड बंड के सभी संस्था के सभी पदाधिकारी
उनका मैं अभिनंदन करता हूँ, उनको धन्यवाद देता हूँ और सभी लोगों को फिर एक बार शुभकामनाएं देता हूँ। धन्यवाद। जय हिंद, जय महाराष्ट्र। समाज के शुभ चिंतक होके दर्शन भगवान श्री श्रीनिवास का दर्शन भाग्य लेके सभी जनताओं के लिए 4 शब्द शुभकामनाएं आपने दिया है। हमारे माननीय मुख्यमंत्री जी श्री एकनाथ शिंदे जी, आपको संपूर्ण मुलुंड परिवार के तरफ से, मुलुंड बंड्स के परिवार की तरफ से मनपूर्वक धन्यवाद हम करना चाहते हैं। ಡಾಕ್ಟರ್ ಸತ್ಯಪ್ರಕಾಶ್ ಹೆಗ್ಡೆ ಮುಖ್ಯಮಂತ್ರಿ ಗೌರವ ನಡ್ತಾನೆ. अन्नपानी च सर्वदा ततो मे श्रिजमावह लोमशां पशुभिः सह. ವಸಂತಿಯನ್ ಶೆಟ್ಟಿ ಪಲಿಮಾರು ಈ ಬಾರಿ ಮಲ್ಲ ಧಾರ್ಮಿಕ ಕಜ್ಜದ ನೇತೃತ್ವ ವಹಿಸಿದ್ದಾರೆ. ಮುಖ್ಯಮಂತ್ರಿ ಗೌರವ ಮಾಡ್ತಾರೆ. ಮುಲುಂಡ್ ಬಣ್ಸ್ದ ಸಾರಥಿ, ಮುಲುಂಡ್ ಗುತ್ತದ ಗುರುಕಾರಿ ಶಾಂತರಾಮ್ ಬಿ ಶೆಟ್ಟಿಗೆ ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಘನಸಿರಿ ಧಾರ್ಮಿಕ ವೇದಿಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರೀತಿದ ಗೌರವ ಮಾಡ್ತಾರೆ. आशा करते हैं कि जैसे अभी हमारे माननीय मुख्यमंत्री जी ने कहा है, नवी मुंबई में जो तिरुपति बालाजी का स्थापना करने का जो आज प्रस्ताव किया है, जल्दी से जल्दी जो सपना हमारे पूरे हो जाए और उधर हमें दर्शन भाग्य के अवसर प्राप्त हो. धन्यवाद. ತಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಹಿತನುಡಿಯನ್ನು ಆಡಿ ತೆರಳಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಮುಳುಂದ ಬಂಡ್ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಾಂತರಾಮ್ ಶೆಟ್ಟರೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ಭಕ್ತಾಭಿಮಾನಿಗಳೇ, ವ್ಯಾಸರು ಶ್ರೀನಿವಾಸ ಕಲ್ಯಾಣವನ್ನು ರಚಿಸಿದರು. ಯಾಕೆ ಅಂತ ಹೇಳಿದರೆ, ಶ್ರವಣ ಮಾತ್ರದಿಂದ ಎಲ್ಲರ ಕಲ್ಯಾಣ ಆಗಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ. ಆದರೆ ಈ ಮುಳುಂದದಲ್ಲಿ ನಮ್ಮ ಶಾಂತರಾಮಣ್ಣ ಶ್ರವಣ ಮಾತ್ರ ಸಾಕಾಗಲಿಕ್ಕಿಲ್ಲ, ಆ ಕಲ್ಯಾಣೋತ್ಸವವನ್ನು ತಾವೆಲ್ಲರೂ ಕಣ್ತುಂಬಿಕೊಳ್ಬೇಕು ಅನ್ನುವ ಒಂದು ಘನ ಉದ್ದೇಶದಿಂದ ಶ್ರೀನಿವಾಸ ಕಲ್ಯಾಣವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿ ಈ ಜಾಗಕ್ಕೆ ಒಂದು ಪಾವಿತ್ರ್ಯತೆಯನ್ನು ತಂದುಕೊಟ್ರು. ಈ ಜಾಗ ನನ್ನ ಮನಸ್ಸಿನಲ್ಲಿ ಒಂದು ಸಾನ್ನಿಧ್ಯ ಆಯಿತು ಅಂತ ನಾನು ಭಾವಿಸ್ತೇನೆ. ವ್ಯಾಸರು ಹೇಳ್ತಾರೆ, ಶ್ರೀನಿವಾಸನ ಕಲ್ಯಾಣ ಸಮಯದಲ್ಲಿ ಭಾಗವತರು ಹಾಡ್ತಾರಂತೆ, ಕುಣಿತಾರಂತೆ, ನೃತ್ಯ ಮಾಡ್ತಾರಂತೆ. ಅದೇ ವಿಜೃಂಭಣೆಯಿಂದ ಇಲ್ಲಿ ಆಯಿತು. ಮಂಗಳಾರತಿ ಅಪ್ಪನು ಮಂಗಳಾರತಿ ಮಾತು ಉಂತೋಡು 5 ನಿಮಿಷ ಬೆಂದಿರ ಪಾತೇವೆ. ಅದೇ ವಿಜೃಂಭಣೆ ಇಲ್ಲೇ ಜರುಗಿತು. ಅತ್ಯಂತ ಸುಶ್ರಾವ್ಯವಾಗಿ ನಮ್ಮ ಹಾಡುಗಾರ್ತಿ ಹಾಡಿದರು, ನಂದಿನಿಯವರು ಚೆನ್ನಾಗಿ ಹಾಡಿದರು. ಮಾತ್ರವಲ್ಲ, ಪುರೋಹಿತರು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿದ್ದೀರಿ. ಪುರೋಹಿತರೆ, ಎಲ್ಲ ಸಭಿಕರು ಆನಂದಿಸಿದ್ದೀರಿ, ಆ ದೇವರನ್ನು ಕಣ್ತುಂಬಿಕೊಂಡಿದ್ದೀರಿ, ಭಕ್ತಿಯ ಪರಾಕಾಷ್ಠೆಯಲ್ಲಿ ಇದ್ರಿ. ನೀವೆಲ್ಲ ನಲಿಯುವುದು, ಚಪ್ಪಾಳೆ ತಟ್ಟುವುದು, ಇದನ್ನೆಲ್ಲ ನೋಡಿದರೆ ಆ ವ್ಯಾಸರು ಹೇಳಿದ ಭಾಗವತರು, ಆ ನೃತ್ಯ, ಅವರ ಹಾಡು ಅದು ನೆನಪಾಗತ್ತೆ. ಹೌದು, ಆ ದೇವರನ್ನು ತೃಪ್ತಿಪಡಿಸಲಿಕ್ಕೆ ಖಂಡಿತವಾಗ್ಲೂ ನಮ್ಗೆ ಸಾಕಾಗೋದಿಲ್ಲ, ನಮ್ಗಾಗೋದಿಲ್ಲ. ದಾಸರು ಹೇಳ್ತಾರೆ, ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು. ಅವನು ಈ ಭೂತಾಯಿಯ ಗಂಟ. ಇನ್ನು ಐಶ್ವರ್ಯದಲ್ಲಿ ನೋಡಿದ್ರೆ ಲಕ್ಷ್ಮೀಪತಿ. ಅವನನ್ನು ತೃಪ್ತಿ ಮಾಡಿಸ್ಬೇಕಂತ ಹೇಳಿದರೆ ನಿಷ್ಕಲ್ಮಶವಾದ ಭಕ್ತಿ ಮಾತ್ರ ಅವನು ಒಲಿತಾನೆ. ಈ ಕಲಿಯುಗದಲ್ಲಿ ಹರಿನಾಮಕ್ಕೆ ಅತ್ಯಂತ ಮಹತ್ವ ಇದೆ, ಶಕ್ತಿ ಇದೆ. ಭಜನೆಯನ್ನು ಆಚರಿಸುವಂಥದ್ದಿರ್ಬೋದು, ಈ ರೀತಿಯ ಶ್ರೀನಿವಾಸ ಕಲ್ಯಾಣ ಇರ್ಬೋದು,
ಅಥವಾ ಯಾವುದೇ ಒಂದು ಸತ್ಸಂಗ ಅದರಲ್ಲಿ ತೊಡಗಿಸ್ಕೊಂಡವಾಗ ಆ ಭಕ್ತಿಯ ಪರಾಕಾಷ್ಠೆ ಜಾಸ್ತಿ ಆಗುತ್ತೆ. ಆವಾಗ ಅರ್ಚಕರು ಬ್ರಾಹ್ಮಣರು ಹೇಳಿದ್ರು, ಸರ್ವೇ ಜನ ಸುಖಿನೋ ಭವಂತು. ಅದು ನಮ್ಮಲ್ಲಿ, ನಮ್ಮ ಭಾರತದಲ್ಲಿ ಮಾತ್ರ ಸಾಧ್ಯ. ನಾವು ಇಲ್ಲಿ ಪೂಜೆ ಮಾಡ್ತೇವೆ, ಎಲ್ಲರೂ ಒಳ್ಳೆಯದನ್ನು ಹಾರೈಸ್ತೇವೆ, ಎಲ್ಲರೂ ಸುಖವಾಗಲಿ ಅಂತ ಬಯಸ್ತೇವೆ. ಸರ್ವೇ ಸಂತು ನಿರಾಮಯ, ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಬಯಸ್ತೇವೆ. ನಮ್ಮ ಭಾರತ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಕೂಡ ನಮ್ಮಲ್ಲಿ ಪೂಜೆ ಮಾಡಿ ಇಡೀ ವಿಶ್ವಕ್ಕೆ ಪ್ರಾರ್ಥನೆ ಮಾಡೋದು ಎಲ್ಲೂ ಸಾಧ್ಯ ಇಲ್ಲ. ಆ ಭಾರತಕ್ಕೆ ಇದು ಯಾಕೆ ಸಾಧ್ಯ ಆಯಿತು ಅಂತ ಹೇಳಿದರೆ, ಇದು ಶ್ರೀರಾಮಚಂದ್ರ ಅವತರಿಸಿದ ನಾಡು, ಶ್ರೀಕೃಷ್ಣ ಪರಮಾತ್ಮ ನಡೆದಾಡಿದ ನಾಡು, ಬುದ್ಧ ಬಸವಣ್ಣರು ಅವರಿಗೆ ಜನ್ಮವಿತ್ತ ತಾಯಿ ಭಾರತೆ, ಅವಳ ಒಂದು ಪ್ರಭಾವ ನಮಗೆ ಸಂಸ್ಕೃತಿ ಸಂಸ್ಕಾರವನ್ನು ತುಂಬಲಿಕ್ಕೆ ಅದು ಸಾಧ್ಯ ಆಯಿತು. ಆ ರೀತಿಯ ಸಂಸ್ಕೃತಿಯನ್ನು ತುಂಬಿಸ್ಕೋಬೇಕು. ಭಜನೆ ಈ ರೀತಿಯ ಸತ್ಸಂಗದಲ್ಲಿ ಎಲ್ಲರೂ ತೊಡಗಿಸ್ಕೋಬೇಕು.